ಸಂತ ಅಲೋಷಿಯಸ್ ಪದವಿ ಪೂರ್ವ ಕಾಲೇಜು ವತಿಯಿಂದ ನಡೆದ ಫೆಸ್ಟ್ ಪ್ರೀ ಯೂನಿಕ್ 2019ಗೆ ಅದ್ದೂರಿಯ ತೆರೆ ಬಿತ್ತು. ಫೆಸ್ಟ್ನ ಹಿನ್ನೆಲೆಯಲ್ಲಿ ಹಮ್ಮಿಕೊಂಡಿದ್ದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತ ವಿದ್ಯಾರ್ಥಿಗಳಿಗೆ ಗಣ್ಯರು ಬಹುಮಾನಗಳನ್ನು ವಿತರಿಸಿದರು. ಮಂಗಳೂರಿನ ಸಂತ ಅಲೋಷಿಯಸ್ ಪದವಿ ಪೂರ್ವ ಕಾಲೇಜು ವತಿಯಿಂದ ನಡೆದ ಸಾಂಸ್ಕೃತಿಕ ಉತ್ಸವ ಪ್ರೀ ಯೂನಿಕ್ 2019ಕ್ಕೆ ತೆರೆಬಿತ್ತು. ಕಾಲೇಜು ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿಜೇತರಿಗೆ ಗಣ್ಯರು ಬಹುಮಾನಗಳನ್ನು ವಿತರಿಸಿದರು. ಒಟ್ಟು 30 ಶಿಕ್ಷಣ ಸಂಸ್ಥೆಗಳು ಫೆಸ್ಟ್ನಲ್ಲಿ ಭಾಗವಹಿಸಿದ್ದು, ಸಮಗ್ರ ಪ್ರಶಸ್ತಿಯ ಪ್ರಥಮ ಸ್ಥಾನವನ್ನು ಶಾರದಾ ಪದವಿ ಪೂರ್ವ ಕಾಲೇಜು ಹಾಗೂ ದ್ವಿತೀಯ ಸ್ಥಾನವನ್ನು ಕೆನರಾ ಪದವಿ ಪೂರ್ವ ಕಾಲೇಜು ಪಡೆದುಕೊಳ್ಳುವುದರ ಮೂಲಕ ಪ್ರೀ ಯೂನಿಕ್ 2019 ಸಮಾಪನಗೊಂಡಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಮಂಗಳೂರಿನ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಮಕ್ಕಳ ವಿಭಾಗದ ವೈದ್ಯರು ಹಾಗೂ ವಿಭಾಗದ ಮುಖ್ಯಸ್ಥರಾದ ಡಾ. ಪವನ್ ಹೆಗ್ಡೆ ಸಹಿತ ಗಣ್ಯರು ವಿಜೇತರಿಗೆ ಬಹುಮಾನಗಳನ್ನು ವಿತರಿಸಿದರು. ಈ ವೇಳೆ ಮಾತನಾಡಿದ ಅವರು, ಸಾಂಸ್ಕೃತಿಕ ಐಕ್ಯತೆಯಿಂದ ಪ್ರತಿಭೆ ಅನಾವರಣಗೊಳ್ಳುವುದರೊಂದಿಗೆ ವ್ಯಕ್ತಿತ್ವ ರೂಪಣೆಯಾಗುತ್ತದೆ. ಜಗತ್ತಿನಲ್ಲಿ ಹುಟ್ಟಿದ ಪ್ರತಿಯೊಂದು ಮಗುವಿಗೆ ಆಂತರಿಕ ಪ್ರತಿಭೆ ಇದೆ. ಅದು ಅನಾವರಣಗೊಳ್ಳುವುದು ಸಾಂಸ್ಕೃತಿಕ ವೇದಿಕೆಗಳಿಂದ. ಅಂತಹ ಸಾಂಸ್ಕೃತಿಕ ಆವರಣವನ್ನು ರೂಪಿಸುವುದು ನಮ್ಮ ಜವಾಬ್ದಾರಿಯಾಗಿದೆ ಎಂದು ಅಭಿಪ್ರಾಯಪಟ್ಟರು. And whatever these people have done on stage, and probably, become famous because they are the mega stars of the event. Spare a thought to the fellows who have organized this. So my special thanks, and I think you all need to applaud this team who have done a wonderful work in organizing such a mega event, and I think they are responsible for making this a grand success. So, one more round of applause for the people behind the scene, please. Come on, students, we are here to have 2 good days. ಸಮಾರಂಭದ ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಂಶುಪಾಲರಾದ ರೆವರೆಂಡ್ ಫಾದರ್ ಕ್ಲಿಫರ್ಡ್ ಸಿಕ್ವೆರಾ ಎಸ್ಜೆ ಅವರು ವಹಿಸಿದ್ರು. ವಿತ್ತಾಧಿಕಾರಿಯಾದ ರೆವರೆಂಡ್ ಫಾದರ್ ವಿನೋದ್ ಪೌಲ್ ಎಸ್ಜೆ, ಉಪ ಪ್ರಾಂಶುಪಾಲರಾದ ಶಾಲೆಟ್ ಡಿಸೋಜಾ ಮತ್ತು ಮುರಳಿ ಕೃಷ್ಣ ಜಿಎಂ ಹಾಗೂ ವಿದ್ಯಾರ್ಥಿ ಸಂಯೋಜಕಿ ಸಿಮೋನಾ ಫರ್ನಾಂಡಿಸ್, ಸಂಯೋಜಕರಾದ ದುಲ್ಸಿನ್ ಸಿಕ್ವೆರಾ, ಡೆನ್ಸಿಲ್ ಮಚಾದೋ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.